ಹರದ್ವಾರ್ನ ಮಾನಸದೇವಿ ಯಾತ್ರೆಯಲ್ಲಿ ತೀವ್ರ ಕಾಲ್ತುಳಿತ ಉಂಟಾಗಿ 8 ಮಂದಿ ಭಕ್ತರು ಪ್ರಾಣವನ್ನು ಕಳೆದುಕೊಂಡರು ಮತ್ತು 30ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಉತ್ತರಾಖಂಡ ರಾಜ್ಯದ ಹರದ್ವಾರ್ನ ಮಾನಸದೇವಿ ಜಾತ್ರೆಯಲ್ಲಿ ವಿದ್ಯುತ್ ಕಿಡಿಯು ಜನರು ಓಡಲು ಕಾರಣವಾಯಿತೆಂದು ತಿಳಿದುಬಂದಿದೆ. ಕೆಲವರ ಪ್ರಕಾರ ವಿದ್ಯುತ್ ಶಾಕ್ ಹೊಡೆದುದಾಗಿ ಯಾರೋ ಹೆದರಿಸಿದ್ದು ಕಾಲ್ತುಳಿತಕ್ಕೆ ಕಾರಣವಾಯಿತು ಎಂದು ತಿಳಿದುಬಂದಿದೆ. ಗಢ್ವಾಲ್ ವಿಭಾಗೀಯ ಕಮಿಷನರ್ ವಿನಯ್ ಶಂಕರ್ ಪಾಂಡೆ ಸ್ಥಳದಲ್ಲಿದ್ದು ರಕ್ಷಣಾ ಕಾರ್ಯಾಚರಣೆಯ ನಿರ್ವಹಣೆ ಮಾಡಿದರು. ಮಕ್ಕಳು ಮತ್ತು ಮಹಿಳೆಯರೇ ಕಾಲ್ತುಳಿತದಲ್ಲಿ ಹೆಚ್ಚು ನೋವುಂಡವರು. 12ರ ಆರುಷ್, 18ರ ವಿವೇಕ್, ಉತ್ತರ ಪ್ರದೇಶದ ವಕೀಲ್ ಹಾಗೂ ಶಾಂತಿ, 18ರ ವಿಪಿನ್ ಸೈನಿ, ಬಿಹಾರದ 18ರ ಶಕಾಲ್ ದೇವ್ ಮೃತರು. ಒಬ್ಬರ ಗುರುತು ತಿಳಿದು ಬಂದಿಲ್ಲ. ಗಾಯಗೊಂಡವರಲ್ಲಿ 6 ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ. ಆಸ್ಪತ್ರೆಯಲ್ಲಿ 35 ಮಂದಿ ಗಾಯಾಳುಗಳು ಚಿಕಿತ್ಸೆ ಪಡೆಯುತ್ತಿರುವುದಾಗಿ ಸ್ಥಳೀಯ ಮಾಧ್ಯಮಗಳು ವರದಿ ಮಾಡಿದೆ. ब्यूरो रिपोर्ट V4 न्यूज हरिद्वार. Tandoor Family Restaurant brings you Mangalorean Seafood Thali. More than 12 varieties of items available in Thali. Enjoy varieties of coastal cuisines at Tandoor. Tandoor Family Restaurant, Pintos Lane, Jail Road, Karangalpadi, Mangalore. Contact 7760 609090.